ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ತ್ಯಾಜ್ಯ ವಿಲೇವಾರಿಗೆ ಮತ್ತಷ್ಟು ವೇಗ ದೊರಕಿದ್ದು, ಕಳೆದ ಕೆಲ ವರ್ಷಗಳಿಂದ ವಿಲೇವಾರಿಯಾಗದೇ ಇದ್ದ ಕಸಕ್ಕೆ ಈಗ ಮುಕ್ತಿ ಸಿಕ್ಕಿದಂತಾಗಿದೆ. ಕಳೆದ 5 ವರ್ಷದ ಹಿಂದೆ ಕಿನ್ನಿಗೋಳಿ, ಕಟೀಲು, ಮೆನ್ನಬೆಟ್ಟು ಪಂಚಾಯತ್ಗಳು ಒಂದಾಗಿ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೆ ಏರಿದ್ದು, ಚುನಾವಣೆಯಾಗದೆ ಚುನಾಯಿತ ಸದಸ್ಯರು ಇಲ್ಲದೆ ಬಹಳಷ್ಟು ಸಮಸ್ಯೆ ಉಂಟಾಗಿದ್ದು, ಮುಖ್ಯವಾಗಿ ತ್ಯಾಜ್ಯ ಸಮಸ್ಯೆ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಅನ್ನ ಕಾಡುತ್ತಿತ್ತು. ಸಾಹಿಶ್ ಚೌಟಾ ಅವರು ಮುಖ್ಯಾಧಿಕಾರಿಯಾಗಿದ್ದಾಗ ತ್ಯಾಜ್ಯದಿಂದ ಗೊಬ್ಬರವನ್ನು ತಯಾರಿಸಿ ಕಿನ್ನಿಗೋಳಿ ಗೋಲ್ಡ್ ಹೆಸರಿನಲ್ಲಿ ಮಾರಾಟವಾಗುತ್ತಿತ್ತು. ಈ ಮೂಲಕ ತ್ಯಾಜ್ಯ ಸರಿಯಾದ ರೀತಿಯಲ್ಲಿ ವಿಲೇವಾರಿಯಾಗುತ್ತಿತ್ತು. ಚೌಟಾ ಅವರ ವರ್ಗಾವಣೆಯ ನಂತರ ಬಂದ ಅಧಿಕಾರಿಗಳ ನಿರಾಸಕ್ತಿಯಿಂದ ಗೊಬ್ಬರ ತಯಾರಿಕೆ ಕೂಡ ನಿಂತು ಹೋಯಿತು. ಈ ಕಾರಣ ತ್ಯಾಜ್ಯ ಘಟಕದಲ್ಲಿ ತ್ಯಾಜ್ಯ ಸಂಗ್ರಹಣೆ ಕೂಡ ಹೆಚ್ಚಾಯಿತು. ಕಳೆದ 9 ತಿಂಗಳ ಹಿಂದೆ ಗೊಬ್ಬರ ತಯಾರಿಕೆ ಮತ್ತೆ ಪ್ರಾರಂಭವಾದರೂ ಸಂಗ್ರಹವಾದ ತ್ಯಾಜ್ಯ ಮಾತ್ರ ಕಡಿಮೆಯಾಗಿಲ್ಲ. ಕಳೆದ 4 ತಿಂಗಳ ಹಿಂದೆ ಪಟ್ಟಣ ಪಂಚಾಯತಿಗೆ ಚುನಾವಣೆ ನಡೆದು ಚುನಾಯಿತ ಪ್ರತಿನಿಧಿಗಳು ಬಂದ ನಂತರ ಪಟ್ಟಣ ಪಂಚಾಯತ್ ಅನ್ನ ಕಾಡುತ್ತಿರುವ ಸಮಸ್ಯೆಗಳನ್ನು ಹಂತ ಹಂತವಾಗಿ ಪರಿಹರಿಸಲಾಗುತ್ತಿದೆ. ಇದೀಗ ತ್ಯಾಜ್ಯ ವಿಲೇವಾರಿಗೆ ಬೆಂಗಳೂರು ಮೂಲದ ಕೇರಳ ಸಂಸ್ಥೆಯೊಂದು ಕಸ ವಿಲೇವಾರಿಯಾಗಿದೆ. ಗುತ್ತಿಗೆ ಪಡೆದಿದೆ ಮತ್ತು ಸುಮಾರು 30 ಟನ್ಗಳ ಕಸ ಸಾಗಾಟ ಮಾಡಲಾಗಿದೆ. ತಾತ್ಕಾಲಿಕ ನೆಲೆಯಲ್ಲಿ ದಿನಕ್ಕೆ 2 ಲೋಡ್ ಕಸವನ್ನ ಮಂಗಳೂರಿಗೆ ವಿಲೇವಾರಿಗೆ ಮಾಡಲಾಗುತ್ತಿದ್ದು, ಮುಂದಿನ 3 ತಿಂಗಳಲ್ಲಿ ಸಂಗ್ರಹವಾದ ತ್ಯಾಜ್ಯ ವಿಲೇವಾರಿಯಾಗಲಿದೆ. ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ 18 ವಾರ್ಡ್ಗಳಿದ್ದು 4 ವಾಹನ ಮೂಲಕ ಎಲ್ಲಾ ವಾರ್ಡ್ಗಳಿಂದ ತ್ಯಾಜ್ಯ ಸಂಗ್ರಹಿಸಲಾಗುತ್ತಿದೆ. ಕಾಯಂ ಹಾಗೂ ಹೊರ ಗುತ್ತಿಗೆ ಆಧಾರದಲ್ಲಿ 25 ಸಿಬ್ಬಂದಿ ಕಾರ್ಯನಿರ್ವಹಿಸಲಾಗುತ್ತಿದೆ. ಹಸಿ ಕಸ ಹಾಗೂ ಒಣ ಕಸವನ್ನ ಪ್ರತ್ಯೇಕವಾಗಿ ಸಂಗ್ರಹಿಸಲಾಗುತ್ತಿದ್ದು, ಇದಕ್ಕೆ ಪ್ರತಿ ಮನೆಗಳಿಗೆ 2 ಬುಟ್ಟಿಯನ್ನ ನೀಡಲಾಗಿದೆ. ನಮ್ಮ ಆಡಳಿತ ಬಂದು 3-4 ತಿಂಗಳಾದ ಮುಂಚೆ ಸಾಧಾರಣ ಇದು ವಿಲೇವಾರಿ ಆಗದೆ ಇಲ್ಲಿ ತುಂಬ ಕಸ ಇಲ್ಲಿ ಸ್ಟಾಕ್ ಆಗಿತ್ತು. ನಾವು ಪಟ್ಟಣ ಪಂಚಾಯತ್ ಆಡಳಿತ ಬಂದ ಕೂಡಲೇ ಅದನ್ನು ಕಸ ವಿಲೇವಾರಿ ಮಾಡುವ ವೇಗಕ್ಕೆ ಒಂದು ಚಾಲನೆ ಕೊಟ್ಟಿದ್ದೇವೆ. ಒಂದು ಬೆಂಗಳೂರಿನ ಒಂದು ಕೇರಳ ಪ್ರಾಜೆಕ್ಟ್ ಅಥವಾ ಬೆಂಗಳೂರಿನ ಒಂದು ಸಂಸ್ಥೆಗೆ ಈ ನಮ್ಮದು ಮುಂಚೆ ಇದ್ದ ಕಸವನ್ನು ಅದನ್ನು ಸಾಗಾಟ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದೆ. ಅದರ ಒಟ್ಟಿಗೆ ನಮಗಿಲ್ಲಿ ಘಟಕಕ್ಕೆ ಒಂದು ಬೈಲಿಂಗ್ ಮಿಷಿನ್, ನಮ್ಮದು ಇಲ್ಲಿ ಮನೆಯವರಿಂದ ಸಂಗ್ರಹವಾದ ಕಸವನ್ನು ಅದನ್ನು ಡಿವೈಡ್ ಮಾಡಿ ಅದೊಂದು 8 ವಿಭಾಗವಾಗಿ ಡಿವೈಡ್ ಮಾಡಿ ನಮಗೆ ಒಂದು ಬೈಲಿಂಗ್ ಮಿಷಿನ್ ಉಂಟು. ಆ ಬೈಲಿಂಗ್ ಮಿಷಿನಲ್ಲಿ ಅದನ್ನು ಸಪರೇಟ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಇಲ್ಲಿ ತಂದು ಇಲ್ಲಿ ರಾಶಿ ಹಾಕಿ ಅದನ್ನು ನಾವು ಕೇರಳದ ಒಂದು ವಾಹನದ ಮುಖಾಂತರ ಬೆಂಗಳೂರಿನ ಸಂಸ್ಥೆಯವರ ಮುಖಾಂತರ ಅದನ್ನು ಕೊಂಡೋಗುವ ವ್ಯವಸ್ಥೆ ಮಾಡ್ತಿದ್ದೇವೆ. ಕಸವನ್ನು ಪ್ರತ್ಯೇಕಿಸಲು ಎಂಆರ್ಎಫ್ ಘಟಕವಿದ್ದು, ಯಂತ್ರದ ಮೂಲಕ 8 ಬಗೆಗಳಲ್ಲಿ ತ್ಯಾಜ್ಯವನ್ನು ವಿಂಗಡಣೆ ಮಾಡಿ ಶೇಖರಣೆ ಮಾಡಿ ಪ್ಲಾಸ್ಟಿಕ್, ಬಟ್ಟೆ, ಕಾಗದ ರಟ್ಟು, ತೆಳು ಪ್ಲಾಸ್ಟಿಕ್ ಬಾಟಲ್ ಮುಂತಾದವುಗಳನ್ನು ಯಂತ್ರದ ಮೂಲಕ ಪ್ರೆಸ್ಸಿಂಗ್ ಮಾಡಿ ಪ್ಯಾಕ್ ಮಾಡಿ ಸಾಗಾಟ ಮಾಡಲಾಗುತ್ತಿದೆ. ಪಟ್ಟಣ ಪಂಚಾಯತ್ ಆದ ಬಳಿಕ ಮನೆಗಳು ಹಾಗೂ ದೊಡ್ಡ ಮಟ್ಟದ ವಸತಿ ಸಮುಚ್ಚಯಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಇದರಿಂದ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ನ ವ್ಯಾಪ್ತಿಯಲ್ಲಿ ದಿನನಿತ್ಯ ಎಂಬಂತೆ ಸುಮಾರು 8 ಟನ್ನಷ್ಟು ತ್ಯಾಜ್ಯ ಸಂಗ್ರಹವಾಗುತ್ತಿದೆ.